ಕೊರಟಗೆರೆ ಮಾಜಿ ಸಿಎಂ ಸಿದ್ದರಾಮಯ್ಯನವರ ಕಾಲದಲ್ಲಿ ಬಡವರ, ನಿರ್ಗತಿಕರ, ಕೂಲಿ ಕಾರ್ಮಿಕರ, ಬೀದಿ ಬದಿ ವ್ಯಾಪಾರಿಗಳ, ಶ್ರಮಿಕರ ಮತ್ತು ಸಾರ್ವಜನಿಕರ ಹಸಿವು ತಣಿಸಲು ಹಾಗೂ ಕಡಿಮೆ ಹಣದಲ್ಲಿ ಜನರಿಗೆ ಆಹಾರ ಸಿಗಲು ತೆರೆಯಲಾಗಿದ್ದ ಇಂದಿರಾ ಕ್ಯಾಂಟೀನ್ನಲ್ಲಿ ಕಳಪೆ ಮಟ್ಟದ ಆಹಾರ ಪೂರೈಸುತ್ತಿರುವುದು ಬೆಳಕಿಗೆ ಬಂದಿದೆ. ಕೊರಟಗೆರೆ ತಾಲೂಕಿನಲ್ಲಿ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಚಾಲನೆ ನೀಡಿದ್ದ ಇಂದಿರಾ ಕ್ಯಾಂಟೀನ್ನಲ್ಲಿ ಇದೀಗ ಕಳಪೆ ಮಟ್ಟದ ಆಹಾರ ಪೂರೈಸುತ್ತಿರುವುದು ಬೆಳಕಿಗೆ ಬಂದಿದ್ದು, ಈ ಮಾಹಿತಿ ಪಡೆದ ತಾಲೂಕಿನ ಜನಸ್ನೇಹಿ ತಹಶೀಲ್ದಾರ್ ನಹಿದಾ ಜಂಜಂ ಕ್ಯಾಂಟೀನ್ಗೆ ಭೇಟಿ ನೀಡಿ ಆಹಾರದ ಗುಣಮಟ್ಟವನ್ನು ಖುದ್ದು ತಾವೇ ಆಹಾರವನ್ನು ಸೇವಿಸಿ ಪರಿಶೀಲಿಸಿದರು. ಈ ವೇಳೆ ಆಹಾರ ಶುಚಿ ಹಾಗೂ ರುಚಿಯಾಗಿಲ್ಲದಿರುವುದನ್ನು ಪ್ರಶ್ನಿಸಿದರು. ಸಾಂಬಾರಿನಲ್ಲಿ ತರಕಾರಿ ಮತ್ತು ಕಾಳುಗಳು ಗುಣಮಟ್ಟದಲ್ಲಿ ಇಲ್ಲವೆಂದು ಸಿಬ್ಬಂದಿಗಳ ಮೇಲೆ ಹರಿಹಾಯ್ದರು. ನಂತರ ಪಟ್ಟಣ ಪಂಚಾಯತ್ ಮುಖ್ಯಾಧಿಕಾರಿ ಲಕ್ಷ್ಮಣ್ ಸ್ಥಳಕ್ಕೆ ಬಂದು ಎಲ್ಲವನ್ನು ಪರಿಶೀಲಿಸಿ ಸಂಬಂಧಪಟ್ಟವರಿಗೆ ನೋಟಿಸ್ ನೀಡಿದರು. ಇದೇ ವೇಳೆ ಮಾಧ್ಯಮಗಳೊಂದಿಗೆ ಮಾತನಾಡಿದ ತಹಶೀಲ್ದಾರ್ ನಹಿದಾ ಜಂಜಂ, ಇಂದಿರಾ ಕ್ಯಾಂಟೀನ್ನಲ್ಲಿ ಕುಡಿಯಲು ನೀರು ಇಲ್ಲ, ಗುಣಮಟ್ಟದ ಆಹಾರ ಪೂರೈಕೆ ಆಗುತ್ತಿಲ್ಲ, ತರಕಾರಿ ಮತ್ತು ಕಾಳುಗಳಿಲ್ಲದೆ ರುಚಿಯಿಲ್ಲದ ಆಹಾರವನ್ನು ನೀಡುತ್ತಿದ್ದಾರೆ. ಆದ್ದರಿಂದ ಸಂಬಂಧಪಟ್ಟವರಿಗೆ ನೋಟಿಸ್ ಸೂಚಿಸಿದ್ದೇವೆ ಎಂದು ತಿಳಿಸಿದರು. ಭೇಟಿ ಮಾಡಿದಾಗ ಏನೇನು ಅವ್ಯವಸ್ಥೆ ಆಗಿದೆ ಎಲ್ಲ ವೀಕ್ಷಣೆ ಮಾಡಿದ್ವಿ. ವೀಕ್ಷಣೆ ಮಾಡಿದಾಗ ಒಂದು ಕಂಡು ಬಂದಿದ್ದೇನು ಅಂದರೆ, ಇಲ್ಲಿ ಅಕ್ಕಿ ಏನಿತ್ತು ಆ ಅಕ್ಕಿ ಕ್ವಾಲಿಟಿ ಸರಿ ಇಲ್ಲ. ಅದಕ್ಕೋಸ್ಕರ ಅಕ್ಕಿ ಎಷ್ಟು ಮೂಟೆಗಳಿದೆ, 11-12 ಸುಮಾರು ಮೂಟೆ ಇದೆ, ಅದೆಲ್ಲ ವಾಪಸ್ ಕಳಿಸ್ತಾ ಇದ್ವಿ. ಜೊತೆಯಲ್ಲಿ ರುಚಿನೂ ಇಲ್ಲ ಅಂತ ಈಗ ನಾನು ಟೇಸ್ಟ್ ಮಾಡಿದಾಗ ಹಂಗೆ ಅನ್ನಿಸ್ತು. ಅದಕ್ಕೋಸ್ಕರ ಅವ್ರಿಗೂ ಒಂದು ನೋಟಿಸ್ ಕೊಡ್ತಾ ಇದ್ವಿ. ಜೊತೆಗೆ ಮಂಗಳವಾರ ನಾವು ಅವ್ರಿಗೇನು ಅಸಿಸ್ಟೆಂಟ್ ಮ್ಯಾನೇಜರ್ ಇದ್ದಾರೆ ತುಮಕೂರಿಂದ ಅವ್ರಿಗೆ ಕರೆದ್ಬಿಟ್ಟು ಏನೇನು ಕ್ವಾಲಿಟಿ ಮೆಜರ್ಸ್ ಏನೇನು ತೊಗೋಬೇಕು ಮತ್ತು ಹೈಜೀನ್ ಮತ್ತು ಕ್ಲೀನ್ನೆಸ್ ಏನೇನಿದೆ ಅದ್ರ ಬಗ್ಗೆ ಎಲ್ಲ ಕಂಪ್ಲೀಟ್ ನನ್ನ ಮಾಹಿತಿ ತೊಗೊಂಡು ಇದನ್ನು ಸರಿಪಡಿಸ್ತೀನಿ. ಮೇಡಮ್, ಅವ್ರು ಹೇಳ್ತಾ ಇದ್ದಾರೆ ಇವತ್ತು ಏನಾದರೂ ಬೆಳಿಗ್ಗೆ ಮತ್ತು ಸಂಜೆ ಮಧ್ಯಾಹ್ನ ರೈಸ್ ಕೊಡಬೇಕಾದ್ರೆ ಜನಕ್ಕೆ ಇವತ್ತೇ ತರಕಾರಿ ತಂದು ಮಾಡ್ತಾಯಿದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ ಈಗ ಇವಾಗ ನಾವು ಚೆಕ್ ಮಾಡಿದಾಗ ಇವರು ಅದೇ ದಿನ ತರ್ತೀವಿ ಅಂತ ಹೇಳ್ತಿದ್ದಾರೆ. ನಾನು ಒಂದ್ಸತಿ ದಿಢೀರ್ ಭೇಟಿ ಮಾಡಿದಾಗ ನಾನು ಚೆಕ್ ಮಾಡ್ತೀನಿ. ಆ ಥರ ಏನಾದರೂ ಈಗ ಕೊಂಡೋಗಿರೋದು ಏನಾದರೂ ಹಾಕ್ತಿದ್ದಾರೆ ಅಥವಾ ಪದಾರ್ಥ ಕ್ವಾಲಿಟಿ ಚೆನ್ನಾಗಿಲ್ಲ ಅಂತಂದರೆ ನಾನು ತಕ್ಷಣ ಆ್ಯಕ್ಷನ್ ತಗೊಳ್ತೀನಿ. ಇವಾಗ ತರಕಾರಿ, ಹಾಲು ಮತ್ತು ಸ್ಟೋರೇಜ್ ಮಾಡ್ಕೊಳ್ಳೋಕೆ ಏನು ಎಕ್ವಿಪ್ಮೆಂಟ್ ಕೊಟ್ಟಿಲ್ಲ ಇಲಾಖೆಯಿಂದ? ತರಕಾರಿ, ಹಾಲು ಎಲ್ಲ ಸ್ಟೋರ್ ಮಾಡ್ಕೊಳ್ಳೋದಿತ್ತು. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಅರುಣ್ ಕುಮಾರ್ ಅಂತ ಹೇಳಿ. ಸೊ ಇವತ್ತು ಶ್ರೀ ಶಿವಕುಮಾರ ಮಹಾಸ್ವಾಮಿಗಳ ಪುಣ್ಯ ಸ್ಮರಣೆ ಇರೋದು. ಇಂಥ ದಿನ ನಾವಿಲ್ಲಿ ಇಂದಿರಾ ಕ್ಯಾಂಟೀನಿಗೆ ಬಂದಾಗ ಸೊ ತುಂಬ ಜನ ಅಲ್ಲಿ ಅನ್ನನ ವೇಸ್ಟ್ ಮಾಡ್ತಾಯಿದ್ರು. ಸೊ ಅದನ್ನು ನೋಡಿ ನನಗೆ ತುಂಬ ಬೇಜಾರಾಗಿ ನಮ್ಮ ನವೀನ್ ಅವರು ತುಂಬ ನೋವಾಯಿತು ಕೂಡ ನಮಗೆ. ಯಾಕೆಂದರೆ ನಾವು ಶಿವಕುಮಾರ ಸ್ವಾಮೀಜಿ ಮಠದಲ್ಲಿ ಹೋಗ್ತಾನೆ ಇರ್ತೀವಿ. ಅಲ್ಲಿ ಅನ್ನಕ್ಕೆ ಎಷ್ಟು ವ್ಯಾಲ್ಯೂ ಕೊಡ್ತಾರೆ, ಎಷ್ಟು ಜನ ಅನ್ನನ ಬೇರೆ ಥರನೇ ಪೋರ್ಟ್ರೇಟ್ ಮಾಡ್ತಾರೆ ಅದನ್ನು. ಅಂಥದ್ರಲ್ಲಿ ಇಲ್ಲಿ ತುಂಬ ಅನ್ನನ ವೇಸ್ಟ್ ಮಾಡ್ತಾಯಿದ್ದಾರೆ. ಯಾಕೆ ವೇಸ್ಟ್ ಮಾಡ್ತಾಯಿದ್ದಾರೆ ಅಂತ ಕೇಳಿದ್ರೆ, ನಾವು ತೊಗೊಂಡು ಒಂದು ಸ್ವಲ್ಪ ಟೇಸ್ಟ್ ನೋಡಿದಾಗ ಗೊತ್ತಾಗಿದ್ದು ನಮಗೆ. ರೈಸ್ನ ತೊಳೆಯಲ್ಲ, ಅದು ಸಾಂಬಾರು ಅಂತ ಮಾಡ್ತಾರೆ, ಸಾಂಬಾರಿಗೆ ಅದಕ್ಕೆ ಇದೇ ಇರಲ್ಲ, ಟೇಸ್ಟ್ ಇರಲ್ಲ. ಮೊಸರನ್ನ ಅಂತ ಮಾಡ್ತಾರೆ, ಅದನ್ನು ಗಜ್ಜಿಯಲ್ಲಿ ಮಾಡ್ತಾರೆ. ಅದನ್ನು ತುಂಬ ಬೇಜಾರಾಗೋಯ್ತು. ಹಾಗಾಗಿ ಚೀಫ್ ಆಫೀಸರ್ಗೆ ಕರೆ ಮಾಡಿಬಿಟ್ಟು ಏನು ಹೇಳಿದ್ರು? ಚೀಫ್ ಆಫೀಸರ್ ಏನು ಹೇಳಿದ್ರು? ಸಂಬಂಧಪಟ್ಟಂತ ಅವರು ಟೇಸ್ಟ್ ಮಾಡಿ ಅವರು ಕೂಡ ತುಂಬ ನೋಟಿಸ್ನ ಇಶ್ಯೂ ಮಾಡ್ತೀವಿ ಅಂತ ಹೇಳಿದ್ದಾರೆ. ಮತ್ತು ಮುಂದಿನ ದಿನಗಳಲ್ಲಿ ಈ ಥರ ಯಾವುದೇ ರೀತಿ ನಡೀದಂಗೆ ನಾವು ನೋಡ್ಕೋತೀವಿ ಸರ್ ಅಂತ ಹೇಳಿ ಇದು ಮಾಡಿದ್ದಾರೆ. ಅಕ್ಕಿ ತೊಳೆದಿರಲ್ಲ, ಒಂದು ತರಕಾರಿ ಅಂತಿರಲ್ಲ, ಒಂದು ಏನು ಹಾಕಿರಲ್ಲ. ಕೊನೆಗೆ ಮೆಣಸಿನ್ಕಾಯಿ ಕ್ಯೂಚ್ ಹಾಕಿದ್ರೂ ತಿನ್ಬೋದು, ತಿನ್ನೋಕ್ಕೆ ಆಗಲ್ಲ. ಅಕ್ಕಿ ತೊಳೆದಿರಲ್ಲ, ಎಲ್ಲ ಪೌಡ್ರ್ ವಾಸನೆ. ಪಾಪ ಬಡವರು ಎಲ್ಲ ಹಂಗೆ ತಿಂತಾರೆ, ಇದಿಲ್ಲ. ಬೇಜವಾಬ್ದಾರಿಯಿಂದ ಬೇಜವಾಬ್ದಾರಿ. ಊಟ ಕ್ವಾಲಿಟಿನೂ ಇರಲ್ಲ. ತಿಂದ್ರಿ ನಾವು ಒಂದು ಸ್ವಲ್ಪ ಇದು ನೋಡಿದ್ರೆ ಅರ್ಧ ತಿನ್ನಬೇಕು ಅಂತ ತಟ್ಟೆ ಅನ್ನ ಇದ್ರೂ 2 ಚಮಚ ತಿಂದು ಹಂಗೆ ಬಿಸಾಕ್ಬಿಟ್ಟು ಪ್ರಯೋಜನವೂ ಆಗಲ್ಲ. ಅದಕ್ಕೆ ನೋಡಿ ಅಧಿಕಾರಿಗಳು ಇದನ್ನು ಬೇಗ ಗಮನಿಸ್ಕೋಬೇಕು ಸರ್. ಒಂದು ಹುಣಸೆಹಣ್ಣು ಮೆಣಸಿನ್ಕಾಯಿ ಕ್ಯೂಚ್ ಹಾಕಿಬಿಟ್ಟು ತಿನ್ಕೊಂಡು ಹೋಗ್ತಾರೆ. ಪಾಪ ಬಡವರು ಊಟ ಯಾಕೆ ಅನ್ಯಾಯ ಮಾಡಬೇಕಲ್ಲ, ಬಿಸಾಕಿ ಹೋಗ್ತಾ ಇರ್ತಾರೆ. ನೋಡಿ ಒಳ್ಳೇದು ಮಾಡ್ಕೊಳ್ಳಿ ಸರ್. ನಮ್ಮ ತುಮಕೂರು ಮಾಧ್ಯಮದ ವಿಶೇಷ ಸುದ್ದಿಗಳನ್ನು ನಿರಂತರವಾಗಿ ಪಡೆದುಕೊಳ್ಳಲು ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ www.nammathumakuru.com ಗೆ ಭೇಟಿ ನೀಡಿ.